ಎಸ್ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ ಎಸ್ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 20ನೇ ಅಧ್ಯಾಯ ಶ್ಲೋಕ 38. ರಹಸ್ಯ ಭಾವ ಗಂಭೀರಂ ಜಿಗ್ರಾಂತ್ಯ ಆತ್ಮಾನಂ ಆತ್ಮನ ಕಾಂತ್ಯ ಸಸರ್ಜ ಭಗವಾನ್ ಗಂಧರ್ವ ಅಪ್ಸರಾಂ ಗಣಾನ್. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ಪೂಜ್ಯನಾದ ಬ್ರಹ್ಮನು ಬಹು ಭಾವಗರ್ಭಿತ ಮಂದಸ್ಮತಿ ದಿಂದ ಕೂಡಿ ತನ್ನಷ್ಟಕ್ಕೆ ತಾನು ಆನಂದ ಪಡುತ್ತಾ ತನ್ನ ಚೆಲುವಿನಿಂದ ಬಹು ಸಂಖ್ಯಾತ ಗಂಧರ್ವರು ಮತ್ತು ಅಪ್ಸರೆಯರನ್ನು ಹೊರಹೊಮ್ಮಿಸಿದನು. ಎಸ್, ಎಲ್ಲರೂ ಬರುವಂಥದ್ದು ಬ್ರಹ್ಮನಿಂದ, ಬ್ರಹ್ಮ ಭಗವಂತನಿಂದ ಬರುವಂಥದ್ದು. ಹಾಗೆ ಗಂಧರ್ವರು ಅಪ್ಸರೆಯರೆಲ್ಲರೂ ಬ್ರಹ್ಮನಿಂದ ಬರುವಂಥದ್ದು. ಓಕೆ, ಭಾವಾರ್ಥ. ಊರ್ಧ್ವ ಲೋಕದ ಸಂಗೀತಗಾರರನ್ನು ಗಂಧರ್ವರೆಂದು, ನರ್ತಕಿಯರನ್ನು ಅಪ್ಸರೆಯರೆಂದು ಕರೆಯಲಾಗುತ್ತದೆ. ಎಸ್, ಇವರೆಲ್ಲ ಉನ್ನತ ಲೋಕ. ನಾವು ಇರುವಂಥದ್ದು ಭೂಲೋಕ. ಭೂಲೋಕಕ್ಕಿಂತ ಉನ್ನತ ಲೋಕ ಉಂಟು, ಮೇಲಿನಿರುವ ಲೋಕಗಳು, ಅಲ್ಲಿ ಇದ್ದಾರೆ ಇವರೆಲ್ಲ. ಗಂಧರ್ವರು, ಅವರು ಸಂಗೀತ ಮತ್ತು ನರ್ತಕಿಯರು, ಅಪ್ಸರೆಯರು, ಇವರು ಡ್ಯಾನ್ಸ್ ಮಾಡುವವರು, ತುಂಬಾ ಚಂದ ಇದ್ದಾರೆ ಅವರು. ಅದಕ್ಕೆ ಹೇಳುವಂಥದ್ದು, ಇಲ್ಲಿಗಿಂತ 1000 times ಚಂದ. ಇಲ್ಲಿಗೆ ಒಬ್ಬಳು ತುಂಬಾ ಚಂದದವಳು, ತುಂಬಾ ಚಂದದವ ಇದ್ದಾನೆ, ಅದಕ್ಕಿಂತ 1000 ಪಟ್ಟು ಜಾಸ್ತಿ ಚಂದ ಅಲ್ಲಿ ಉಂಟು. ಮತ್ತೆ ಅಲ್ಲಿಗಿಂತ ಜಾಸ್ತಿ 1000 ಪಟ್ಟು ಚಂದ ಬ್ರಹ್ಮಲೋಕದಲ್ಲಿ ಉಂಟು. ಅಲ್ಲಿಗಿಂತ 1000 ಪಟ್ಟು ಜಾಸ್ತಿ, ಕೋಟಿ ಪಟ್ಲೆ ಜಾಸ್ತಿ ವೈಕುಂಠದಲ್ಲಿ. ಹಾಗಾಗಿ ವೈಕುಂಠದ ಚಂದ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗುದಿಲ್ಲ, ಅಷ್ಟು ಚಂದ. ದಾನವರಿಂದ ಆಕ್ರಮಣಕ್ಕೊಳಗಾದ ನಂತರ ಮತ್ತು ಸಂಧ್ಯಾ ಕಾಲದಲ್ಲಿ ಸುಂದರ ಸ್ತ್ರೀ ರೂಪವನ್ನು ಸೃಷ್ಟಿಸಿದ ಮೇಲೆ ಗಂಧರ್ವರು ಮತ್ತು ಅಪ್ಸರೆಯನ್ನು ಸೃಷ್ಟಿಸಿದನು. ಇಂದ್ರ ತೃಪ್ತಿಗಾಗಿ ನಿಯೋಜಿಸಿದ ಸಂಗೀತ ಮತ್ತು ನರ್ತನಗಳು ಆಸುರಿ ಎಂದು ಒಪ್ಪಿಕೊಳ್ಳಬೇಕು. ನೋಡಿ, ಈಗ ಹೇಗೆಂದ್ರೆ ಇಲ್ಲಿ ನಾವು ಇಂದ್ರಿಯ ತೃಪ್ತಿ ಮಾಡ್ತೇವೆ, ಏಕೆಂದ್ರೆ ಡ್ಯಾನ್ಸ್ ಮಾಡುವವರಿದ್ದಾರೆ. ಈಗ ನಿನ್ನೆ ದಸರಾ, ಇಲ್ಲಿ ಎಲ್ಲ ಸ್ಟಾರ್ಟ್ ಆಗಿದೆ ಡ್ಯಾನ್ಸ್. ಇಂದ್ರಿಯ ತೃಪ್ತಿಗೆ ಡ್ಯಾನ್ಸ್, ಸಂಗೀತ ಕೂಡ ಮಾಡ್ತಾರೆ. ಅದು ನಾವು ಟೆಂಪಲ್ ಅಲ್ಲಿ ಮಾಡ್ತೇವೆ, ಡ್ಯಾನ್ಸ್ ಮತ್ತು ಸಂಗೀತ ಕೃಷ್ಣನಿಗೋಸ್ಕರ. ತುಂಬಾ ವ್ಯತ್ಯಾಸ ಉಂಟು, ಅಜಗಜಾಂತ ವ್ಯತ್ಯಾಸ ಉಂಟು. ಹಾಗಾಗಿ ಇಲ್ಲಿ ನಮ್ಗೆ ಆ ಟೆಂಡೆನ್ಸಿ ಉಂಟು, ಇಂದ್ರಿಯ ತೃಪ್ತಿ ಮಾಡುವಂಥದ್ದು, ಡ್ಯಾನ್ಸ್ ಮಾಡುವಂಥ ಟೆಂಡೆನ್ಸಿ ಉಂಟು, ಸಂಗೀತ ಮಾಡುವಂಥ ಟೆಂಡೆನ್ಸಿ ಉಂಟು. ಅದೇ ರೀತಿ ಇಲ್ಲಿಗಿಂತ ಜಾಸ್ತಿ ಊರ್ಧ್ವ ಲೋಕದಲ್ಲಿ ಉಂಟು. ಗಂಧರ್ವರಿಗೂ ಕೂಡ ಉಂಟು, ಅಪ್ಸರೆಯರಿಗೂ ಕೂಡ ಉಂಟು. ಹಾಗೆ ಇಂದ್ರಿಯ ತೃಪ್ತಿಗಾಗಿ ನಿಯೋಜಿತ ಸಂಗೀತ ಮತ್ತು ನರ್ತನಗಳು ಆಶ್ರಯ ಎಂದು ಒಪ್ಪಿಕೊಳ್ಳಬೇಕು. ಆದರೆ ಅದೇ ಸಂಗೀತ ಮತ್ತು ನರ್ತನಗಳು ಪರಮರೂಪವನ್ನು ವೈಭವೀಕರಿಸಲು ಕೀರ್ತನ ಬಳಸಿದಾಗ ದಿವ್ಯವಾಗುತ್ತದೆ. ನೋಡಿ, ನಿರ್ಬಂಧೆ ಕೃಷ್ಣ ಸಂಬಂಧೆ, ಎಲ್ಲವನ್ನು ಕೃಷ್ಣನ ಸೇವೆಗೆ ಅದು ದಿವ್ಯವಾಗ್ತದೆ. ಅದೇ ಕೃಷ್ಣನಿಗೋಸ್ಕರ ಅಲ್ಲ ಡ್ಯಾನ್ಸ್ ಮಾಡುವಂಥದ್ದು. ಈಗ ಹೆಚ್ಚಿನವರು ಇದ್ದೀರಿ, ನೀವು ಡ್ಯಾನ್ಸಿಗೆ ಗಳಿಸ್ತೀರಿ, ಸಿಂಗಿಂಗ್ಗೆ. ಯಾಕೆ? ಇಂದ್ರಿಯ ತೃಪ್ತಿಗೆ. ಕೃಷ್ಣ ಇಲ್ಲ ಅಲ್ಲಿ, ಕೃಷ್ಣ ಇಲ್ಲ, ಅದು ಪ್ರಯೋಜನ ಇಲ್ಲ. ಕೃಷ್ಣನಿಗೋಸ್ಕರ ಡ್ಯಾನ್ಸ್ ಇಸ್ ಮೆಂಟ್ ಟು ಪ್ಲೀಸ್ ಕೃಷ್ಣ, ಸಿಂಗಿಂಗ್ ಇಸ್ ಮೆಂಟ್ ಟು ಪ್ಲೀಸ್ ಕೃಷ್ಣ. ಆದರೆ ಈಗ ಇಲ್ಲ, ಎಲ್ಲ ಉಲ್ಟಾ, ತದ್ವಿರುದ್ಧ. ಅದಕ್ಕೆ ಹೇಳುವಂಥದ್ದು ಇಂದ್ರಿಯ ಸುಖ ಅಂತ. ಯಾವಾಗ ಕೃಷ್ಣನಿಗೋಸ್ಕರ, ನೋಡಿ ಅದೇ ಹೇಳ್ತಾರೆ, ಪರಮಪ್ರಭುವನ್ನು ವೈಭವೀಕರಿಸಲು ಕೀರ್ತನ ರೂಪ ಬಳಸಿದಾಗ ದಿವ್ಯವಾಗುತ್ತದೆ. ಅದು ಟ್ರಾನ್ಸೆಂಡೆಂಟಲ್ ಮತ್ತು ಅವು ಆಧ್ಯಾತ್ಮಿಕ ಅನುಭವಕ್ಕೆ ಯೋಗ್ಯವಾದ ಬದುಕನ್ನು ರೂಪಿಸುತ್ತದೆ. ಓಕೆ, ಶ್ಲೋಕ 39. ಹರೇ ಕೃಷ್ಣ. ಒಂದು ನಿಮಿಷ. ಎಸ್, ಹರೇ ಕೃಷ್ಣ. ವಿಸರ್ಜ ತನುಂ ತಾಂ ವೈ ಜ್ಯೋತ್ಸ್ನಾಂ ಕಾಂತಿಮತಿಂ ಪ್ರಿಯಾಂ
ತೇ ಏವ ಚ ಆದದು ಪ್ರೀತ್ಯ ವಿಶ್ವಾವಸು ಪುರಾಗಮ. ಅನುವಾದ: ಆ ಬಳಿಕ ಬ್ರಹ್ಮನು ಆ ಪ್ರಕಾಶಮಾನವಾದ ಮತ್ತು ಸುಂದರವಾದ ಚಂದ್ರಕಾಂತಿಯ ರೂಪವನ್ನು ತ್ಯಜಿಸಿದನು. ವಿಶ್ವಾವಸು ಮತ್ತು ಇತರ ಗಂಧರ್ವರು ಸಂತೋಷವಾಗಿ ಅದನ್ನು ತಮ್ಮಗದಾಗಿಸಿಕೊಂಡರು. ಎಸ್, ಎಸ್, ಮತ್ತೆ ವಿಶ್ವಾವಸು ಮತ್ತು ಗಂಧರ್ವ ಓಕೆ ಪೊಸಿಷನ್ ತಗೊಳ್ತಾರೆ. ನೆಕ್ಸ್ಟ್ ಶ್ಲೋಕ 40. ಹರೇ ಕೃಷ್ಣ. ಸೃಷ್ಟ್ವಾ ಭೂತ ಪಿಶಾಚನ್ ಚ ಭಗವಾನ್ ಆತ್ಮ ತಂದ್ರಿಣ ದಿಗ್ವಾಶಶೋ ಮುಕ್ತಕೇಶಾನ್ ವೀಕ್ಷ್ಯ ಚ ಅಮಲೀಯತ್ ದೃಶೌ. ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದಿಗೆ. ಶ್ರೇಷ್ಠನಾದ ಬ್ರಹ್ಮನು ಅನಂತರ ತನ್ನ ಆಲಸ್ಯದಿಂದ ಭೂತ ಮತ್ತು ಪಿಶಾಚಗಳನ್ನು ಒಮ್ಮಿಸಿದನು. ಆದರೆ ಅವರು ತಮ್ಮ ತಲೆಗೂದಗಳನ್ನು ಕೆದರಿಕೊಂಡು ನಗ್ನರಾಗಿ ನಿಂತಿದ್ದನ್ನು ನೋಡಿ ಕಣ್ಣು ಮುಚ್ಚಿಕೊಂಡ. ಎಸ್, ನೋಡಿ, ಭೂತ ಪಿಶಾಚಗಳು ಪ್ರಭುಪಾದ ಕೂಡ ತುಂಬ ಸದ ಹೇಳಿದ್ದಾರೆ. ಈಗ ಹೇಗೆ ಅಂದ್ರೆ, ಹೆಂಗಸರು ಫ್ಯಾಷನ್ ಉಂಟು, ಕೂದಲು ಬಿಟ್ಟು ಫೋಟೋ ತೆಗೆಯುವಂಥದ್ದು. ಆಕ್ಚುಲಿ ಭೂತ ಪಿಶಾಚ ಅದು. ಹೆಂಗಸರು ಯಾವಾಗ ಕಟ್ಟಬೇಕು, ಬಿಟ್ರೆ ಯಾಕೆಂದ್ರೆ ಇದರಲ್ಲೇ ಉಂಟು. ಪ್ರಭುಪಾದ ಕೂಡ ಹೇಳಿದ್ದಾರೆ, ಇಟ್ ಇಸ್ ಲೈಕ್ ಕೂದಲು ಬಿಟ್ರೆ ಪ್ರಾಸ್ಟಿಟ್ಯೂಟ್ ಅಂತ. ಹಾಗಾಗಿ ಕೂದಲು ಬಿಡಬಾರ್ದು. ಆದರೆ ಈಗ ಉಲ್ಟಾ, ಕಲಿಯುಗ ಅಂದ್ರೆ ಉಲ್ಟಾ, ಶಾಸ್ತ್ರಕ್ಕಿಂತ ಉಲ್ಟಾ ಹೋಗುವಂಥದ್ದು. ಚಂದ ಕಾಣ್ತಾರೆ, ಇಲ್ಲ ಚಂದ ಇಲ್ಲಿ ಹೇಳಿ ನೋಡಿ, ಭೂತ ಪಿಶಾಚಗಳು ಬಿಡುವಂಥದ್ದು. ಹಾಗಾಗಿ ಒಮ್ಮೆ ಭಕ್ತಿ ವಿಕಾಸ್ ಮಹಾರಾಜ್ ಬಂದಿದ್ರು 2018 ಹಾಗೆ 2-3 ದಿವಸ ನಾನು ಅವರೊಟ್ಟಿಗೆ ಸೇವೆಯಲ್ಲಿದ್ದೆ. ಅವರನ್ನು ಆಚರಿಸಿಕೊಂಡು ಹೋಗ್ಲಿ ಕಾರಲ್ಲಿ. ಹಾಗಾಗಿ ಅವರೊಮ್ಮೆ ನಾಮಶೋಭತ್ ಹೇಳಿದ್ರು, ಒಂದು ಅಂತಂದ್ರೆ ಪೀಪಲ್ ಆರ್ ಲಿವಿಂಗ್ ಹೇರ್, ಇಟ್ಸ್ ಲೈಕ್ ಭೂತ ಪಿಶಾಚ. ಕ್ಲಾಸಲ್ಲಿ ಕೂಡ ಹೇಳಿದ್ರು. ಹಾಗಾಗಿ ಭೂತ ಪಿಶಾಚ ನಮಗೆ ಕೆಲವೊಮ್ಮೆ ಇದು ಬೇಜಾರಾಗ್ಬೋದು. ಎಂತ ನಾನು ಚಂದ ಕಾಣ್ತೇನೆ, ಇಲ್ಲ, ಶಾಸ್ತ್ರ ಇದಕ್ಕೆ ಸಮ್ಮತಿ ಕೊಡುವುದಿಲ್ಲ. ನಾವು ಶಾಸ್ತ್ರದ ಪ್ರಕಾರ ಹೋಗುವುದು. ನಿಮ್ಗೆ ಚಂದ ಕಾಣ್ಬೋದು, ಓಕೆ, ಆದ್ರೆ ಭೂತ ಪಿಶಾಚ. ಹಾಗೆ ಬ್ರಹ್ಮ ಈ ಭೂತ ಪಿಶಾಚಗಳನ್ನು ಹೊಮ್ಮಿಸಿದ. ಆದ್ರೆ ಅವರು ತಮ್ಮ ತಲೆಗೂದಲನ್ನು ಕೆದರಿಕೊಂಡು ನಗ್ನನಾಗಿ ನಿಂದ ನೋಡಿ ಕಣ್ಣು ಮುಚ್ಚಿಕೊಂಡ. ನೋಡಿ, ಕಣ್ಣು ಮುಚ್ಚಿದ. ಎಸ್, ಭಾವಾರ್ಥ ನೋಡುವ. ದೆವ್ವಗಳು ಮತ್ತು ಕೇಡಿಕ ಪಿಶಾಚಿಗಳು ಬ್ರಹ್ಮನಿಂದ ಸೃಷ್ಟಿಯಾದವುಗಳೇ, ಅವೇನು ಸುಳ್ಳಲ್ಲ. ದೆವ್ವ ಪಿಶಾಚಿ ಎಲ್ಲ ಬ್ರಹ್ಮನಿಂದ ಸೃಷ್ಟಿಯಾದ, ಸುಳ್ಳಲ್ಲ. ಬದ್ಧಾತ್ಮರನ್ನು ಅನೇಕ ಕಷ್ಟಗಳಲ್ಲಿ ಸಿಕ್ಕಿಸಲೆಂದು ಅವುಗಳು ಇರುವುದು. ಈ ಭೂತ ಪಿಶಾಚಿ ಯಾಕೆ ಇರುವಂಥದ್ದು? ಬದ್ಧಾತ್ಮರನ್ನು ಕಷ್ಟಕ್ಕೆ ಸಿಕ್ಕಿಸ್ಲಿಕ್ಕೆ. ಆಕ್ಚುಲಿ ಭೂತ ಪಿಶಾಚ ಉಂಟು. ಭೂತ ಪಿಶಾಚ ಅಂದ್ರೆ ಹೇಗೆ ಅಂದ್ರೆ, ಸಪೋಸ್ ಒಂದು ವ್ಯಕ್ತಿ ಅವ 86 ವರ್ಷ ಇರಬೇಕು, ಇಲ್ಲದೆ 90 ವರ್ಷ ಅವನ ಇದರ ಪ್ರಕಾರ ಆಯುಷ್ ಪ್ರಕಾರ ಇರಬೇಕು. ಆದ್ರೆ ಡ್ರಗ್ಸ್ ತಗೊಳ್ತಾನೆ. 20 ವರ್ಷದಲ್ಲಿ ಡ್ರಗ್ಸ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. 30ರಲ್ಲಿ ಡ್ರಗ್ಸ್ ತಗೊಂಡು ಸಾಯ್ತಾನೆ. ಕೆಲವೊಮ್ಮೆ 30 ಕೂಡ ಅಲ್ಲ, 5 ವರ್ಷದಲ್ಲಿ ಕಂಟಿನ್ಯೂಸ್ ಡ್ರಗ್ಸ್ ತಗೊಂಡು ಸಾಯ್ತಾನೆ. ಮತ್ತೆ ಅವ ಭೂತ ಪಿಶಾಚ ಆಗ್ತಾನೆ. ಈಗ ಸುಸೈಡ್ ಮಾಡ್ತಾನೆ, ಅವ ಕೂಡ ಭೂತ ಪಿಶಾಚ ಆಗ್ತಾನೆ. ಹಾಗಾಗಿ ಇದು ಯಾಕೆ ಆಗುವಂಥದ್ದು? ನಿಮ್ಗೆ ಒಂದು ಸರ್ಟೆನ್ ಡ್ಯೂರೇಷನ್ ಉಂಟು. ನೀವು ನಿಮ್ಮ ಡ್ಯೂರೇಷನ್ ಹಾಳು ಮಾಡುವಂಥದ್ದು. ಅಷ್ಟು ಸಮಯ ನಿಮ್ಗೆ ಸದ್ಗತಿ ಇಲ್ಲ. ಅದು ಎಂತ ಆತ್ಮ ಆಚೆ ಈಚೆ ರೊಟೇಟ್ ಆಗ್ತಾ ಇರ್ತದೆ. ಇದು ಫ್ಯಾಕ್ಟ್, ಸುಳ್ಳಲ್ಲ ನೋಡಿ. ಹಾಗೆ ದೆವ್ವಗಳು ಕೇಡಿಕ ಪಿಶಾಚಿಗಳು ಬ್ರಹ್ಮನಿಂದ ಸೃಷ್ಟಿ ಅದು. ಬದ್ಧಾತ್ಮನು ಅನೇಕ ಹಾಗೆ ನಮ್ಗೆ ಕಷ್ಟ ಕೊಡುವಂಥದ್ದು. ಈಗ ಹೇಗೆ ಅಂದ್ರೆ, ಕೆಲವರಿಗೆಲ್ಲ ಕಾಣ್ತದೆ ಭೂತ ಪಿಶಾಚ, ಬಿಕಾಸ್ ದೇ ಆರ್ ವೆರಿ ವೀಕ್. ದ ಪರ್ಸನ್ ಇಸ್ ವೆರಿ ಸ್ಟ್ರಾಂಗ್ ಇಲ್ಲ, ವೀಕ್ ಆದವರನ್ನು ಇಳಿಯುವುದಂತೆ ಅದು ಭೂತ ಪಿಶಾಚ. ಮತ್ತೆ ಹೇಗೆ ಅಂದ್ರೆ, ಎಲ್ಲಿ ಸಂಕೀರ್ತನ ಆಗ್ತದೆ ಅಲ್ಲಿ ಇರುವುದಿಲ್ಲ, ಎಷ್ಟೋ ದೂರ ಓಡ್ತದೆ ಅದು. ಕೃಷ್ಣ ಇದ್ದಲ್ಲಿ ಇರುವುದಿಲ್ಲ ಭೂತ ಪಿಶಾಚ. ಹಾಗಾಗಿ ಸಂಕೀರ್ತನ ಮಾಡ್ಬೇಕು ನಾವು. ಭೂತ ಪಿಶಾಚಗಳನ್ನು ಓಡಿಸ್ಲಿಕ್ಕೆ ಸಂಕೀರ್ತನ ಮಾಡ್ಬೇಕು. ಇದಕ್ಕೊಂದು ಸಣ್ಣ ಒಂದು ಉದಾಹರಣೆ ಹೇಳ್ತೇನೆ. ಇದು ಉದಾಹರಣೆ
ಎಸ್. ಓಹ್, ನಂದು ವಿಡಿಯೋ ಹೋಗಿತ್ತಾ? ಹರೇ ಕೃಷ್ಣ. ಎಸ್, ಓಕೆ, ಸಾರಿ. ಇದಕ್ಕೆ ಉದಾಹರಣೆ, ಒಮ್ಮೆ ಪ್ರಭುಪಾದೊಂದು ಇದು ಪಾಶ್ಚಾತ್ಯ ದೇಶದಲ್ಲಿ ಒಂದು ಜಾಗವನ್ನು ನೋಡ್ತಾರೆ, ಮನೆಯನ್ನು, ದೊಡ್ಡ ಬಂಗ್ಲೆಯನ್ನು. ಪ್ರಭುಪಾದ ಕೇಳ್ತಾರೆ, ಇದು ಯಾರ್ದು ಅಂತ ಕೇಳ್ತಾರೆ. ಅದಕ್ಕೆ ಒಂದು ನಿಮಿಷ. ಎಸ್, ಹಾಗೆ ಅಯ್ಯೋ ಓಕೆ. ಓಕೆ, ಹಾಗೆ ಪ್ರಭುಪಾದ ಕೇಳ್ತಾರೆ, ಎಸ್ ಇದು ಯಾರ್ದ ಅಂತ. ಅದಕ್ಕೆ ಶಿಷ್ಯರೆಲ್ಲ ಹೇಳ್ತಾರೆ, ಪ್ರಭುಪಾದ ಬೇಡ 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 ಬೇಡ. ಯಾಕೆ ಯಾಕೆ ಬೇಡ? ಪ್ರಭುಪಾದ ಇಲ್ಲಿ ತುಂಬಾ ಸೂಸೈಡ್ ಆಗಿದೆ, ಇನ್ನೊಂದಾಗಿದೆ, ಮತ್ತೊಂದಾಗಿದೆ, ಬೇಡ 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 ಅಂತ ಹೇಳ್ತಾರೆ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಎಸ್ ನನಗೆ ಇಮಿಡಿಯೇಟ್ ಬೇಕು, ಇಮಿಡಿಯೇಟ್ ಬೇಕು. ಮತ್ತೆ ಪ್ರಭುಪಾದ ಹೇಳಿದ ಮೇಲೆ ಅವರು ಡೀಲಿಂಗ್ ಮಾಡ್ತಾರೆ. ಡೀಲಿಂಗ್ ಮಾಡಿ ತುಂಬಾ ಕಡಿಮೆಗೆ ಸಿಗ್ತದೆ ಅದು ಮನೆ, ದೊಡ್ಡ ಬಂಗ್ಲೆ. ಮತ್ತೆ ಪ್ರಭುಪಾದ ಕೇಳ್ತಾರೆ, ಪ್ರಭುಪಾದ ಯಾಕೆ ಇದನ್ನು ನೀವು ಪರ್ಚೇಸ್ ಮಾಡಿದ್ರಿ? ಅಲ್ಲಿ ತುಂಬಾ ಸುಸೈಡ್ ಆಗಿದೆ, ಭೂತ ಪಿಶಾಚ ಎಲ್ಲ ಉಂಟು, ಯಾಕಂದ್ರೆ ಆ ಜಾಗಕ್ಕೆ ಯಾರು ಹೋಗುದಿಲ್ಲ. ಪ್ರಭುಪಾದ ಹೇಳಿದ್ದಾರೆ, ಎಲ್ಲಿ ಸಂಕೀರ್ತನ ಆಗ್ತದೆ ಈ ಭೂತ ಪಿಶಾಚಗಳೆಲ್ಲ ಓಡಿ ಹೋಗ್ತದೆ, ಓಡಿ ಹೋಗ್ತದೆ, ಇರುವುದಿಲ್ಲ. ಕೃಷ್ಣ ಸೂರ್ಯಗೆ ಸಮಾನ, ಮಾಯರ ಅಂಧಕಾರ, ಕೃಷ್ಣ ಏನು ಮಾಯರನ ಅಧಿಕಾರ. ಅಂದ್ರೆ ಕೃಷ್ಣ ಇದ್ದಲ್ಲಿ ಈ ಭೂತ ಪಿಶಾಚಗಳು ಇಲ್ಲ, ಓಡಿ ಹೋಗ್ತದೆ. ಹಾಗಾಗಿ ನಾವು ಸಂಕೀರ್ತನ ಮಾಡಬೇಕು, ಜಪ ಮಾಡಬೇಕು, ಕೀರ್ತನೆ ಮಾಡಬೇಕು, ಕೃಷ್ಣ ಆಕ್ಟಿವಿಟೀಸ್ ಮಾಡಬೇಕು. ಹಾಗೆ ನೆಗೆಟಿವ್ಸ್ ಬರುವುದಿಲ್ಲ, ಇಲ್ಲದೆ ಬರ್ತದೆ. ಎಸ್, ನೆಕ್ಸ್ಟ್. ಓಕೆ, ಪರಮ ಪ್ರಭುವಿನ ನಿರ್ದೇಶನದಂತೆ ಬ್ರಹ್ಮನಿಂದ ಅವು ಸೃಷ್ಟಿಯಾದವೆಂದು ತಿಳಿಯುತ್ತದೆ. ಕೃಷ್ಣ ಚೈತನ್ಯ. ನೆಕ್ಸ್ಟ್ ಶ್ಲೋಕ, ಶ್ಲೋಕ 41. ಹರೇ ಕೃಷ್ಣ. ಜಗ್ರೋಸ್ತದ್ ವಿಶಿಷ್ಟಾಂ ತಾಂ ಜೃಂಭಣ ಆಖ್ಯಾಂ ತನುಂ ಪ್ರಭೋ ನಿದ್ರಾ ಇಂದ್ರಿಯ ವಿಕ್ಲೇದ ಯಯಾ ಭೂತೇಷು ದೃಶ್ಯತೆ ಯೇನ ಉಚ್ಛಿಷ್ಟಾನ್ ದರ್ಶಯಂತಿ ತಂ ಉನ್ಮಾದಂ ಪ್ರಚಕ್ಷತೆ. ಅನುವಾದ ಮತ್ತು ಭಾವಾರ್ಥ. By His divine grace, Abhay Sharana Arvind Bhakti Vedanta Swami Srila Prabhupada ki jai. ಜೀವಿಗಳ ಸೃಷ್ಟಿಕರ್ತನಾದ ಬ್ರಹ್ಮನು ಆಕಳಿಸಿದಾಗ ಹೊರಬಿದ್ದ ಶರೀರವನ್ನು ಭೂತ ಪಿಶಾಚಿಗಳು ತಮ್ಮ ವಶಕ್ಕೆ ತೆಗೆದುಕೊಂಡವು. ಇದನ್ನು ಜೊಲ್ಲು ಸುರಿಸುವ ನಿದ್ರೆ ಎಂದು ಹೇಳಲಾಗಿದೆ. ಈ ದೆವ್ವಗಳು ಮತ್ತು ಪಿಶಾಚಿಗಳು ಅಶುದ್ಧರಾದ ವ್ಯಕ್ತಿಗಳ ಮೇಲೆ ಆಕ್ರಮಣ ಮಾಡುತ್ತವೆ. ಅವುಗಳ ಆ ಆಕ್ರಮಣವನ್ನು ಬುದ್ಧಿಭ್ರಮಣೆ ಎನ್ನುತ್ತಾರೆ. ನೋಡಿ, ಬ್ರಹ್ಮ ಆಕಳಿಸಿದಾಗ ಹೊರಬಿದ್ದ ಶರೀರವನ್ನು ಭೂತ ಪಿಶಾಚಿಗಳು ವಶಕ್ಕೆ ತಗೊಳ್ಳುವಂಥದ್ದು. ಇದನ್ನು ಜೊಲ್ಲು ಸುರಿಸುವ ನಿದ್ರೆ ಎಂದು ಹೇಳಲಾಗಿದೆ. ನಿದ್ರೆ ಮಾಡುವಾಗ ಜೊಲ್ಲು ಸುರಿಸುತ್ತವೆಲ್ಲ ಅದು ಅಶುದ್ಧರಾದ ವ್ಯಕ್ತಿಗಳ ಮೇಲೆ ಆಕ್ರಮಣ ಮಾಡುತ್ತದೆ. ಶುದ್ಧರಾದ ಅಲ್ಲ, ಅಶುದ್ಧರಾದ. ಎಸ್, ಭಾವಾರ್ಥ. ಬುದ್ಧಿಭ್ರಮಣೆಯ ರೋಗ ಅಥವಾ ದೆವ್ವ ಮೆಟ್ಟಿಕೊಳ್ಳುವುದು ಅಶುದ್ಧ ಸ್ಥಿತಿಯಲ್ಲಿ ಇದ್ದಾಗ ಉಂಟಾಗುತ್ತದೆ. ಅದಕ್ಕೆ ನಾವು ಯಾವಾಗಲೂ ಶುದ್ಧ ಸ್ಥಿತಿಯಲ್ಲಿ ಇರಬೇಕು. ಕ್ಲೀನ್ನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್. ವೇರ್ ದೇರ್ ಇಸ್ ಕ್ಲೀನ್, ಕೃಷ್ಣ ವಿಲ್ ಬಿ ದೇರ್. ಕ್ಲೀನ್ ಇಲ್ಲದಲ್ಲಿ ಈ ದೆವ್ವ ಪಿಶಾಚಿಗಳು ಬರ್ತದೆ. ಅದು ಸಾಧ್ಯವಾದಷ್ಟು ನಾವು ಕ್ಲೀನ್ ಅಲ್ಲಿ ಇರಬೇಕು, ಶುಚಿತ್ವ. ಒಬ್ಬನು ಗಾಢ ನಿದ್ರೆಯಲ್ಲಿದ್ದಾಗ, ಅವನ ಬಾಯಿಯಿಂದ ಜೊಲ್ಲು ಸುರಿಯುತ್ತಿರುವಾಗ, ಅವನು ಅಶುದ್ಧನಾಗಿದ್ದಾಗ, ಅವನ ಅಶುದ್ಧ ಸ್ಥಿತಿಯ ಅವಕಾಶವನ್ನು ದೆವ್ವಗಳು ಉಪಯೋಗಿಸಿಕೊಳ್ತದೆ. ನೋಡಿ, ಗಾಢ ನಿದ್ರೆಯಲ್ಲಿ ಜೊಲ್ಲು ಬರ್ತದೆ, ಆಗ ದೆವ್ವಗಳು ಬರುವುದಂತೆ. ಆಗ ಅವು ಅವನ ಶರೀರವನ್ನು ಕಾಡುತ್ತವೆ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಎಂದರೆ
ನಿದ್ರಾವಸ್ಥೆಯಲ್ಲಿ ಜೊಲ್ಲು ಸುರಿಸುವವರನ್ನು ಅಶುದ್ಧರೆಂದು ಪರಿಗಣಿಸಲಾಗುವುದು. ಜೊಲ್ಲು ಸುರಿಸುವ ಅಶುದ್ಧ ಅಂತೆ. ಮತ್ತು ಅಂಥವರು ಭೂತಬಾಧೆಗೆ ಒಳಗಾಗುವ ಮತ್ತು ಹುಚ್ಚರಾಗುವ ಸಾಧ್ಯತೆ ಇದೆ. ಅವರು ಭೂತಬಾಧೆಗೆ ಒಳಗಾಗುತ್ತಾರೆ ಇಂಥವರು. ಯೇಸ್ ಕೃಷ್ಣ ಚೈತನ್ಯ ಶ್ಲೋಕ 42. ಊರ್ಜವಂತಂ ಮನ್ಯಮಾನ ಆತ್ಮಾನಂ ಭಗವಾನ್ ಅಜ ಸಾಧ್ಯಾನ್ ಗಣಾನ್ ಪಿತೃಗಣಾನ್ ಪರೋಕ್ಷೇನ ಅಸೃಜತ್ ಪ್ರಭು. ತನ್ನಲ್ಲಿ ಇಚ್ಛೆ ಮತ್ತು ಶಕ್ತಿಗಳು ಹೇರಳವಾಗಿವೆ ಎಂಬುದನ್ನು ಕಂಡುಕೊಂಡು ಜೀವಿಗಳ ಸೃಷ್ಟಿಕರ್ತನಾದ ಪೂಜ್ಯ ಬ್ರಹ್ಮನು ತನ್ನ ಅಗೋಚರ ರೂಪದಿಂದ ಹೊರಬಂದು ತನ್ನ ನಾಭಿಯಿಂದ ಬಹುಸಂಖ್ಯೆಯ ಸಾಧ್ಯರು ಮತ್ತು ಪಿತೃಗಳನ್ನು ಸೃಷ್ಟಿಸಿದನು. ಈಗ ಸಾಧ್ಯ ಮತ್ತು ಪಿತೃಗಳನ್ನು ಸೃಷ್ಟಿಸುವಂಥದ್ದು ಬ್ರಹ್ಮ. ಭಾವಾರ್ಥ ಸಾಧ್ಯರು ಮತ್ತು ಪಿತೃಗಳು ಮೃತಾತ್ಮರ ಅಗೋಚರ ರೂಪಗಳು. ಅವರನ್ನು ಕೂಡ ಇವರನ್ನು ಕೂಡ ಬ್ರಹ್ಮನಿ ಸೃಷ್ಟಿ ಮಾಡಿದೆ. ಎಸ್, ಇವತ್ತಿನ ಶ್ಲೋಕ ಇದು 43. ಈ ಶ್ಲೋಕವನ್ನು ನೋಡುವ. ಶ್ಲೋಕ 43. ತೇ ಆತ್ಮಸರ್ಗಂ ತಂ ಕಾಯಂ ಪಿತರ ಪ್ರತಿಪೇದಿರೆ ಸಾಧೇಬಚ ಪಿತೃಬಚ ಕವಯ ಯತ್ ಪಿತನ್ವತೆ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ಪಿತೃಗಳು ತಮ್ಮ ಅಸ್ತಿತ್ವದ ಮೂಲವಾದ ಅಗೋಚರ ಶರೀರವನ್ನು ವಶಕ್ಕೆ ತೆಗೆದುಕೊಂಡರು. ಈ ಅಗೋಚರ ಶರೀರದ ಮಾಧ್ಯಮದ ಮೂಲಕವೇ ಕರ್ಮಾನುಸಾರ ಪರಿಣಿತರು ಶ್ರಾದ್ದವನ್ನು ಮಾಡುವ ಸಂದರ್ಭದಲ್ಲಿ ಸಾಧ್ಯರು ಮತ್ತು ಪಿತೃಗಳಿಗೆ ತಮ್ಮ ಅಗಲಿದ ಪೂರ್ವಜ ರೂಪದಲ್ಲಿ ಪಿಂಡವನ್ನು ಹಾಕುತ್ತಾರೆ. ಎಸ್, ಈಗ ಶ್ರಾದ್ದ. ಈಗ ನಿಮ್ಮಲ್ಲಿ ಪ್ರಶ್ನೆ, ಶ್ರಾದ್ದವನ್ನು ನಾವು ಮಾಡಬೇಕಾ ಮಾಡಬಾರ್ದ? ಎಸ್, ಓಪನ್ ಅನ್ಮ್ಯೂಟ್ ಮಾಡ್ತೇನೆ. ಶ್ರಾದ್ದವನ್ನು ನಾವು ಮಾಡಬೇಕಾ ಮಾಡಬಾರ್ದ? ಮಾಡಬೇಕು ಪ್ರಭುಜಿ, ಓಕೆ, ಮಾಡಬೇಕು. ಓಕೆ, ಬೇರೆಯವರು ಮಾಡಬೇಕು. ಆಚಾರ್ಯರು ಶುದ್ಧ ಭಕ್ತರು ಮಾಡುವ ಅಗತ್ಯ ಇಲ್ಲ, ಇತರರು ಮಾಡ್ಲೇಬೇಕಾಗತ್ತೆ. ಯಾರು ಮಾಡುವ ಅಗತ್ಯ ಇಲ್ಲ? ಶುದ್ಧ ಭಕ್ತರು ಮಾಡುವ ಅಗತ್ಯ ಇಲ್ಲ, ಆದ್ರೆ ಭಕ್ತರು ಮಾಡ್ಬೇಕು. ಮಾಡ್ಬೇಕಂತಿಲ್ಲ. ಕೃಷ್ಣ ಭಕ್ತರು, ಶುದ್ಧ ಭಕ್ತರು, ಜನಸಾಮಾನ್ಯರು ಮಾಡ್ಬೇಕು, ಶುದ್ಧ ಭಕ್ತರು ಮಾಡಬೇಕು. ಬೇರೆ ಅವ್ರು ಎಸ್ ದಯವಿಟ್ಟು. ಸರಿ ಕೃಷ್ಣ, ಹೇಳ್ಬೋದು ನಿಮ್ಮ ಅಭಿಪ್ರಾಯವನ್ನು. ಮೊನ್ನೆ ಆಯ್ತಲ್ಲ, ಲಾಸ್ಟ್ ಸ್ಯಾಟರ್ಡೆ ಆಯ್ತು. ಮಾಡ್ಬೇಕು ಪ್ರಭುಜಿ, ಮಾಡ್ಬೇಕು ಪ್ರಭುಜಿ. ಮಾಡ್ಬೇಕಾ ಮಾಡಬಾರ್ದು ಅಂತ ಮಾಡ್ಬೇಕು ಪ್ರಭುಜಿ. ಧನ್ಯವಾದಗಳು. ಓಕೆ, ಎಸ್. ಫಸ್ಟ್ ಆಫ್ ಆಲ್ ನೋಡಿ ಅಂತಂದ್ರೆ, ನಮ್ದು ಕಾನ್ಶಿಯಸ್ನೆಸ್ ಪ್ರಹ್ಲಾದ್ ಮಹಾರಾಜ್ ತರ ಇಲ್ಲ. ನಮ್ದು ಯಾವಾಗ ಪ್ರಜ್ಞೆ ಪ್ರಹ್ಲಾದ್ ಮಹಾರಾಜ್ ತರ ಬರ್ತದೆ, ಆಗ ನಾವು ಏನು ಮಾಡ್ಬೇಕಂತ ಇಲ್ಲ, ಜಸ್ಟ್ ನಾವು ಚಾಂಟಿಂಗ್ ಮಾಡಿದ್ರೆ ಸಾಕು ಅಷ್ಟೇ. ಈಗ ನಮ್ದು ಪ್ರಜ್ಞೆ ಆ ಲೆವೆಲ್ ಇಲ್ಲ. ಪ್ರಹ್ಲಾದ್ ಮಹಾರಾಜ್ ಅಂತ ಅಂದ್ರೆ ಎಷ್ಟು ಅಬ್ಸಾರ್ಬ್ ಆಗಿದ್ರು ಅಂದ್ರೆ, ತುಂಬಾ ಅಬ್ಸಾರ್ಬ್ ಆಗಿದ್ರು, ಟೋಟಲಿ ಅಬ್ಸಾರ್ಬ್ ಆಗಿದ್ರು. ಟಿಯರ್ಸ್ ವೇರ್ ಕಮ್ಮಿಂಗ್ ಅಂದ್ರೆ ಆಶ್ರು. ಇದು ಎಂತ ನಮ್ಗೆ ಕೂಡ ಬರ್ತದೆ ಈ ಆಶ್ರು, ಅದು ನಮ್ಮ ಆಶ್ರು ಆದಲ್ಲ, ನಮ್ಮ ಕ್ರೊಕೊಡೈಲ್ ಟಿಯರ್ಸ್. ಪ್ರಭುಪಾದ ಹೇಳುವಂಥದ್ದು ಅಂತ, ಈ ಫಸ್ಟ್ ಕ್ಯಾಂಟೋದಲ್ಲಿ ಅರ್ಜುನ ವಾಸ್ ಕ್ರೈಂಗ್, ಇಟ್ ವಾಸ್ ಅ ಕ್ರೊಕೊಡೈಲ್ ಟಿಯರ್ಸ್. ಯಾಕೆ ನಮ್ಮ ಆಶ್ರು, ಯಾಕೆ ನಮ್ಮ ಆಶ್ರು ಕ್ರೊಕೊಡೈಲ್ ಟಿಯರ್ಸ್? ಎಸ್, ಯಾರು ಹೇಳ್ಬೋದು? ಎಸ್, ಉತ್ತರ ಕೊಡಿ ದಯವಿಟ್ಟು.
ಯಾಕೆ ನಮ್ಮ ಈ ಆಸ್ಟು ಕ್ರೊಕೊಡೈಲ್ ಟಿಯರ್ಸ್? ಎಸ್, ಯಾರು ಹೇಳ? ಓಪನ್ ಅನ್ಮ್ಯೂಟ್ ಮಾಡಿದ್ದೇನೆ. ಎಸ್, ಹೇಳ್ಬೋದು. ಕಷ್ಟ ಬಂದಾಗ ಮಾತ್ರ. ಕಷ್ಟ ಬಂದಾಗ. ಎಸ್, ಬೇರೆಯವರು? ನಮ್ಮ ಮಾಮೂಲಾಗಿ ಮೊಸಳೆ ಕಣ್ಣೀರು ಅಂತಂದ್ರೆ ಹಾ. ನಿಜವಾದ ಕಣ್ಣೀರಲ್ಲ, ಅದು ಒಂದು ನಾಟಕಾತ್ಮಕವಾದ ಕಣ್ಣೀರು ಅಂತ. ಅಲ್ಲ, ನಮ್ಮ 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 ಯಾಕೆ ಮೊಸಳೆ ಕಣ್ಣೀರು ನಾನು ಹೇಳುವಂತದ್ದು, ಅದಕ್ಕೆ ಬನ್ನಿ. ಆ ಪ್ರಶ್ನೆಗೆ ಉತ್ತರ ಬನ್ನಿ. ಮನಸ್ಸಿನಲ್ಲಿ ಶುದ್ಧತೆ ಇಲ್ಲ. ಇಲ್ಲ. ಬೇರೆ ಬೇರೆ. ಎಸ್, ದೇಹ ಭಾವನೆಯಲ್ಲಿ ಇದ್ದೇವೆ ನಾವು. ಎಸ್, ಕರೆಕ್ಟ್. ದೇಹ ಭಾವನೆಯಲ್ಲಿ ನಾವು ಆಳುವಂತದ್ದು. ನನ್ನ ಮಗಳಿಗೆ ಎಂತಾದ್ರೂ ಆಳ್ತೇವೆ, ಮಗನಿಗೆ, ಗಂಡನಿಗೆ, ಹೆಂಡತಿಗೆ, ತಾಯಿಗೆ, ತಂದೆಗೆ. ಅರ್ಜುನ ಕೂಡ ಅದನ್ನೇ ಮಾಡಿದ. ಅದಕ್ಕೆ ಅಲ್ಲಿ ಕ್ರೊಕೊಡೈಲ್ ಟಿಯರ್ಸ್ ಹೇಳಿದ್ರು. ದುರ್ಯೋಧನ ನನ್ನ ಅಣ್ಣ, ಭೀಷ್ಮ ನನ್ನ ಅಜ್ಜ, ದ್ರೋಣಾಚಾರ್ಯ ನನ್ನ ಗುರು, ಇವರೆಲ್ಲ ನನ್ನ ಸಂಬಂಧಿಕರು. ಇದು ಕ್ರೊಕೊಡೈಲ್ ಟಿಯರ್ಸ್. ನಾವು ಕೂಡ ಇದರಲ್ಲೇ ಇದ್ದೇವೆ. ಎಸ್, ಯಾರಿಗೆಲ್ಲ ಕೂಗು ಬರುವುದಿಲ್ಲ? ನಿಮ್ಮ ಮಗನಿಗೆ, ಮಗಳಿಗೆ, ಗಂಡನಿಗೆ, ತಂದೆಗೆ, ತಾಯಿಗೆ ಎಂತದಾದ್ರೆ ಚೂರಾದ್ರೆ ಕೂಗು ಬರ್ತದೆ ಇಲ್ವಾ? ಬರುತ್ತೆ ಪ್ರಭುಜಿ. ಹಾ, ಬರುತ್ತೆ ಪ್ರಭುಜಿ. ಚೂರು ಬರ್ತದ, ಜಾಸ್ತಿ ಬರ್ತದ? ಹೋಗು ಬರಲ್ಲ ಪ್ರಭು. ಬರುತ್ತೆ ಬರುತ್ತೆ, ಬಂದೇ ಬರುತ್ತೆ. ಬರುತ್ತೆ ಪ್ರಭುಜಿ. ಬಂದೇ ಬರುತ್ತೆ ಪ್ರಭುಜಿ. ಓಕೆ. ಹಾಗಾಗಿ ಪ್ರಹ್ಲಾದ್ ಮಹಾರಾಜ ಆಗಿರ್ಲಿಲ್ಲ. Totally tears were flowing out of love. He was feeling separation. He had intense desire. I want to serve. ನನಗೆ ಭಗವಂತ, ನಾನಿನ್ನ ಸೇವಕ. ಯಾಕೆಂದ್ರೆ ಆ ಚಾಂಟಿಂಗ್ ಅಂದ್ರೆ ಇಂಟೆನ್ಸ್ ಚಾಂಟಿಂಗ್, ಹಾಗೆ ಟಿಯರ್ಸ್ ವೇರ್ ಕಮ್ಮಿ. ಹಾಗೆ ಅಂತ ರೀತಿಯಲ್ಲಿ ಏನ್ ಮಾಡ್ಬೇಕಂತಿಲ್ಲ ಅಂತೆ. ಇದು ಯಾವ್ದು ಮಾಡ್ಬೇಕಂತಿಲ್ಲ. ಈಗ ನಾವು ಆ ಪ್ಲಾಟ್ಫಾರ್ಮ್ ಅಲ್ಲಿ ಇಲ್ಲ. ನಮ್ಗೆ ಕೂಡ ಅಳು ಬರ್ತದೆ, ಅದು ನಮ್ಮ ಅಳು ಭಗವಂತನಿಗೋಸ್ಕರ ಅಳುವಲ್ಲ. ಇಲ್ಲಿ ID ಕಾರ್ಡ್ ಹಾಕಬಹುದು, ನಾನು ಡಿವೋಟಿ ಅಂತ. ದೊಡ್ಡ ID ಕಾರ್ಡ್ ನಾನು ಹಾಕಬಹುದು. ಐ ಆಮ್ ಎ ಡಿವೋಟಿ, ನಾನು ಭಕ್ತ. ಎಂತ ಭಕ್ತ? ಪ್ರಹ್ಲಾದ್ ಮಹಾರಾಜ್ ಸರ ನಮ್ಗೆ ಅಳು ಬರ್ತದ? ಇಲ್ಲ. ಔಟ್ ಆಫ್ ಸಪರೇಷನ್. ಅದು ನಿಜವಾದ ಕ್ವಾಲಿಟಿ. ಹಾಗೆ ಆ ಲೆವೆಲ್ ಅಲ್ಲಿ ನಾವು ಮಾಡ್ಬೇಕಂತಿಲ್ಲ. ಈಗ ನಾವು ಮಾಡ್ಬೇಕು. ಈಗ ನಾವು ಮಾಡ್ಬೇಕಾದ್ರೆ ಯಾವ ರೀತಿಯಲ್ಲಿ ಮಾಡುವಂಥದ್ದು? ಯಾವುದೇ. ಈಗ ನಿನ್ನೆ ತಿರುಪತಿಯಲ್ಲಿ ಒಂದು ಡಿವೋಟಿ ಕಳಿಸಿದ್ರು. ಅಂದ್ರೆ ಆ ಮರಣಗೊಂಡು ಹೋಗುವಾಗ ಅವರು ಅಲ್ಲಿ ಕೀರ್ತನೆ ಮಾಡ್ತಾ ಇದ್ರು, ಅದನ್ನು ನನಗೆ ಕಳಿಸಿದ್ದಾರೆ ಒಂದು ಪರಿಷದವರು. ಹಾಗಾಗಿ ಈಗ ನಾವೆಂತ ಅಂದ್ರೆ ಶ್ರಾದ್ದ ಮಾಡುವಾಗ ಕೂಡ ಹೀಗಂದ್ರೆ ಭಗವಂತನ ಅರ್ಪಣೆ ಮಾಡಿ ಕೊಡುವಂಥದ್ದು. ಯಾಕೆಂದ್ರೆ ಅವ್ರು ಸತ್ತವರು, ನಮ್ದು ಯಾವುದು ಪಿತೃ ಆಗ್ಲಿ ಯಾರೇ ಆಗ್ಲಿ, ಅವರಿಗೆ ನಾವು ಕೃಷ್ಣನಲ್ಲಿ ಒಳ್ಳೆಯದನ್ನು ಕೇಳುವಂಥದ್ದು, ಕೃಷ್ಣನಿಗೆ ಕೊಟ್ಟು ಅವರಿಗೆ ಕೊಡುವಂಥದ್ದು. ಹಾಗಾಗಿ ಅದನ್ನು ಅವರು ಸ್ವೀಕರಣೆ ಮಾಡಿ ನೆಕ್ಸ್ಟ್ ಆದ್ರೂ ಅವರು ಭಕ್ತಿಯಲ್ಲಿ ಅಡ್ವಾನ್ಸ್ ಆಗಲಿ ಅಂತ, ನೆಕ್ಸ್ಟ್ ಲೈಫಲ್ಲಿ ಅವರಿಗೆ ಭಕ್ತಿ ಸಿಗ್ಲಿ, ಅವ್ರು ಯಾವುದ್ರಲ್ಲಿ ಟ್ರ್ಯಾಪ್ ಆಗಿದ್ದಾರೆ ಆ ಟ್ರ್ಯಾಪ್ ಇಂದ ಬಿಡುಗಡೆ ಸಿಗ್ಲಿ ಅವರಿಗೆ. ಈ ರೀತಿ ನಾವು ಮಾಡಬೇಕು. ಅಂದ್ರೆ ನಿರ್ಬಂಧೆ ಕೃಷ್ಣ ಸಂಬಂಧ, ಎಲ್ಲವನ್ನು ಕೃಷ್ಣನಿಗೋಸ್ಕರ ಮಾಡುವಂಥದ್ದು. ಬಟ್ whereas pure devotees, they are totally absorbed at the lotus feet of Krishna. ಅಬ್ಸಾರ್ವ್ ಆಗಿದ್ದಾರೆ ಕೃಷ್ಣನ ಪಾದದಲ್ಲಿ. ಕೃಷ್ಣನ ಪಾದದಲ್ಲಿ ಅಬ್ಸಾರ್ವ್ ಆಗಿದ್ದಾರೆ. ಆಕ್ಚುಲಿ ಈ ರೀತಿ ಆಗ್ಬೇಕು ನಾವು. ಹಾಗೆ ಯಾವ್ದು ಅಗತ್ಯ ಇಲ್ಲ. ಕೃಷ್ಣನನ್ನು ಪ್ಲೀಸ್ ಮಾಡಿದ್ರೆ ಬೇರೆ ಯಾವ್ದು ಅಗತ್ಯ ಇಲ್ಲ. ಯಸ್ಮಿನ್ ತುಷ್ಟೇ ಜಗತ್ತುಷ್ಟೇ. ಅವರನ್ನು ಪ್ಲೀಸ್ ಮಾಡು, ಇವರನ್ನು ಪ್ಲೀಸ್ ಮಾಡು, ಇವರು ಪ್ರಭುಪಾದ ಹೇಳುವಂಥದ್ದು. ಸಪೋಸ್ ಈಗ ನಮ್ಮ ಹತ್ರ 500 ರೂಪಾಯಿದು ನೋಟ್ ಉಂಟು, ಮತ್ತೆ ನನಗೆ 5 ರೂಪಾಯಿ ನೋಟ್ ಬೇಕು, 10 ರೂಪಾಯಿ ಬೇಕು, 20 ರೂಪಾಯಿ ಬೇಕು, 50 ಬೇಕು, 100 ಬೇಕು, 200 ಬೇಕು. ಅಗತ್ಯ ಇಲ್ಲ ಸರ್. 500 ರೂಪಾಯಿಯಲ್ಲಿ ಎಲ್ಲ ಉಂಟು.
ಹಾಗಾಗಿ ನಾವು ಕೃಷ್ಣನನ್ನು ಹೇಗೆ ಪ್ಲೀಸ್ ಮಾಡುವಂಥದ್ದು ನೋಡ್ಬೇಕು ಫಸ್ಟ್ ಪ್ರಿಯಾರಿಟಿ. ಇದ್ರ ಅರ್ಥ ಅಂತ ಇದನ್ನೆಲ್ಲ ನಾವು ತ್ಯಜಿಸುವುದು ಅಲ್ಲ, ಯಾಕೆ ನಾವು ಆ ಪ್ಲಾಟ್ಫಾರ್ಮ್ಗೆ ಹೋಗ್ಲಿಲ್ಲ. ಪ್ರಭು ಹೇಳ್ತಾರೆ ಯಾವುದನ್ನು ತ್ಯಜಿಸ್ಲಿಕ್ಕಿಲ್ಲ, ಆದ್ರೆ ನಮ್ಮ ಕಾನ್ಶಿಯಸ್ನೆಸ್ ಯಾವ ರೀತಿ ಇರ್ಬೇಕಂದ್ರೆ ಎಸ್ ಕೃಷ್ಣ ಪ್ಲೀಸ್ ಆಗಿದ್ದಾನ, ಕೃಷ್ಣನನ್ನು ಹೇಗೆ ಪ್ಲೀಸ್ ಮಾಡುವಂಥದ್ದು ಇದು ನಮ್ಗೆ ಅರ್ಥ ಆಗ್ಬೇಕು. ಕೆಲವೊಮ್ಮೆ ಎಂತ ಆಗ್ತದಂದ್ರೆ ನಮ್ಗೆ ಎಸ್ ನಿಮ್ದು ಎಂತ ಶ್ರಾದ ನಾವೆಲ್ಲ ಕೃಷ್ಣ ಭಕ್ತ ಮಾಡ್ಬೇಕಂತ, ಅದು ಕೂಡ ತಪ್ಪು. ನಾವು ಅಲ್ಲ ಪ್ರಹ್ಲಾದ್ ಮಹಾರಾಜ್ ತರ ನಾವು ಆ ಭಕ್ತರಾಗ್ಲಿಲ್ಲ. ಪ್ರಹ್ಲಾದ್ ಮಹಾರಾಜ್ ಇರ್ಬೋದು, ಆದ್ರೆ ಪ್ರಹ್ಲಾದ್ ಮಹಾರಾಜ್ ಆ ರೀತಿ ಹೇಳುವುದಿಲ್ಲ. ನಾವು ಹೇಳ್ತೇವೆ ನಿಮ್ಗೆಲ್ಲ ನೀವೆಲ್ಲ ಶ್ರಾದಲ್ಲಿ ನೀವ್ ಮಾಡ್ಬೇಕು, ನಾವ್ ಮಾಡ್ಬೇಕಂತಿಲ್ಲ. ನಾವು ಕೆಲವೊಮ್ಮೆ ನಮ್ಮ ಬಾಯಲ್ಲಿ ಆ ರೀತಿ ಬರ್ತದೆ, ಎಂತ ನಾವು ಭಕ್ತ ನಮ್ಗೆ ಇಲ್ಲ. ಅಯ್ಯೋ ಪ್ರಹ್ಲಾದ್ ಮಹಾರಾಜ್ ಹೇಳುವುದಿಲ್ಲ, ಪ್ರಹ್ಲಾದ್ ಮಹಾರಾಜ್ ಹೇಳ್ಬೋದು, ಅದು ಹೇಳುವುದಿಲ್ಲ ಪ್ರಹ್ಲಾದ್ ಮಹಾರಾಜ್. ಹಾಗಾಗಿ ನಾವು ಭಕ್ತಿಯಲ್ಲಿ ಬಂದು ನಾವು ಪಬ್ಡಬ್ ಆಗ್ಬಾರ್ದು. ಆದ್ರೆ ನಮ್ಗೆ ಮೂಲತಃ ವಿಚಾರ ಗೊತ್ತಿರ್ಬೇಕು ಎಂತಂದ್ರೆ ಕೃಷ್ಣನನ್ನು ಹೇಗೆ ಪ್ಲೀಸ್ ಮಾಡುವಂಥದ್ದು. ಯಾಕೆಂದ್ರೆ ನಿಮ್ಮಿಂದ ನಿಮ್ಮ ಪಿತೃಗಳು ಒಳ್ಳೇದಾಗುದಿದ್ರೆ ಮಾಡಿ, ಆದ್ರೆ ಎಂತ ಕೇಳಿ ಪ್ರಹ್ಲಾದ್ ಮಹಾರಾಜ್ ಯಾವ ರೀತಿ ಕೇಳಿದ್ರೆ ಆ ರೀತಿ ಕೇಳಬೇಕು. ಹೇಗೆ ಅಂದ್ರೆ ಇಲ್ಲಿ ಪ್ರಭು ಭಾವಾರ್ಥದಲ್ಲಿ ಹೇಳಿದ್ದಾರೆ, ಪ್ರಹ್ಲಾದನಿಗೆ ಹಿರಣ್ಯಕಶಿಪು ತುಂಬಾ ಟಾರ್ಚರ್ ಕೊಡ್ತಾನೆ, ತುಂಬಾ ಅಂದ್ರೆ ತುಂಬಾ. ಲಾಸ್ಟ್ಗೆ ಹಿರಣ್ಯಕಶಿಪು ಕೇಳ್ತಾನೆ ಪ್ರಹ್ಲಾದನಿಗೆ, ನಿನ್ನ ನರಸಿಂಹ ಈ ಕಂಬದಲ್ಲಿ ಇದ್ದಾನ, ಈ ರೀತಿ ಹೇಳ್ತಾನೆ. ಅದಕ್ಕೆ ಪ್ರಹ್ಲಾದ್ ಮಹಾರಾಜ್ ಇದ್ದಾನೆ ಇದ್ದಾನೆ, ಈ ಕಂಬದಲ್ಲಿ ಇದ್ದಾನೆ ಇದ್ದಾನೆ, ಈ ಕಂಬದಲ್ಲಿ ಇದ್ದಾನ ಇದ್ದಾನೆ, ಎಲ್ಲ ಕಂಬದಲ್ಲಿ ಇದ್ದಾನ ಕೇಳ್ತಾನೆ. ಅದಕ್ಕೆ ಹೌದು ಇದ್ದಾನೆ, ತುಂಬಾ ಫರ್ಮ್ ಆಗಿ. ಯಾಕೆಂದ್ರೆ ಪ್ರಹ್ಲಾದ್ ಮಹಾರಾಜ್ ಈ ಸೀಯಿಂಗ್ ನರಸಿಂಹ, ಕಾನ್ಸ್ಟೆಂಟ್ಲಿ ಸೀಯಿಂಗ್. ನಾನು ನಿನ್ನೆ ಹೇಳಿದಾಗ ಚೈತನ್ಯ ಕ್ಲಾಸ್ ಅಲ್ಲಿ ಆ ಟಿವಿ ಆನ್ ಆಗ್ತಾ ಇರ್ತದೆ ಕಾನ್ಸ್ಟೆಂಟ್, ಆ ಟಿವಿ ಆಫ್ ಆಗುದಿಲ್ಲ. ಪ್ರಭುಪಾದ ಹೇಳುವಂತದ್ದು, ಒನ್ಸ್ ಯು ಗೆಟ್ ರಿಯಲೈಸೇಷನ್, ದಟ್ ರಿಯಲೈಸೇಷನ್ ವಿಲ್ ನಾಟ್ ಗೋ. ಯು ಕ್ಯಾನ್ ಸಿ ಕೃಷ್ಣ ಕಾನ್ಸ್ಟೆಂಟ್ಲಿ, ಅದು ಹೋಗುದಿಲ್ಲ, ಕಟ್ ಆಗುದಿಲ್ಲ ಮತ್ತೆ ಆ ಟೆಲಿವಿಷನ್. ಈ ರೀತಿ ಹೇಳಿ 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 ಲಾಸ್ಟ್ಗೆ ಕಂಬವನ್ನು ಒಳಿತಾನೆ. ಆಗ ಅದರಲ್ಲಿ ನರಸಿಂಹ ಬರ್ತಾನೆ. ಯಾಕೆಂದ್ರೆ ಅಣುವಲ್ಲಿ ಎಲ್ಲರಲ್ಲಿ ಇದ್ದಾನೆ ಭಗವಂತ, ಆದ್ರೆ ಯಾರಿಗೆ ಶುದ್ಧ ಭಕ್ತರಿಗೆ ಇದ್ದಾನೆ, ನಮ್ಗೆ ಅಲ್ಲ. ಯಾಕೆಂದ್ರೆ ನಾವೀಗ ಕ್ವಾಲಿಫೈಡ್ ಅಲ್ಲ, ನಮ್ಮ ಎದುರು ಬರುವುದಿಲ್ಲ ಭಗವಂತ. ಭಗವಂತ ಇದ್ದಾನೆ, ಬರುವುದಿಲ್ಲ, ಇನ್ವಿಸಿಬಲ್ ಫಾರ್ಮ್ ಅಲ್ಲಿ ಇದ್ದಾನೆ. ಹಾಗೆ ಕಡೆಗೆ ಎಂತ ಆಗ್ತದೆ, ನರಸಿಂಹ ಹಿರಣ್ಯಕಶಿಪುವನ್ನು ಕೊಲ್ತಾನೆ. ಕೊಂದ ಮೇಲೆ ತುಂಬಾ ಆ ಒಂದು ಗರ್ಜನೆ ಸ್ಥಿತಿಯಲ್ಲಿ ಇರ್ತಾನೆ. ಹೇಗಂದ್ರೆ ಈ ರೀತಿ ಸಿಟ್ಟು ಜಾಸ್ತಿ ಜಾಸ್ತಿ ಆಗ್ತಾ ಉಂಟು ಅವನಿಗೆ. ಎಂತೆಂತ ಮಾಡಿದ್ರು ಕೂಡ ಸಿಟ್ಟು ನಿಲ್ಲುವುದಿಲ್ಲ, ಈ ರೀತಿ ಮಾಡ್ತಾ ಇದ್ದಾನೆ. ಕಡೆಗೆ ಎಲ್ಲ ದೇವತೆಗಳು ನೋಡ್ತಾರೆ, ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬ್ರಹ್ಮ, ಇಂದ್ರ ಎಲ್ಲರೂ ಅವರ ಆಫರಿಂಗ್. ಎಂತ ಆಫರಿಂಗ್? ಇಂದ್ರ ಹೇಳುವಂಥದ್ದು, ನನ್ಗೆ ಎಂತಂದ್ರೆ ಈ ಹಿರಣ್ಯಕಶಿಪು ತುಂಬಾ ಉಪದ್ರ ಕೊಡ್ತಾ ಇದ್ದ ನಮ್ಮ ಈ ಲೋಕಕ್ಕೆಲ್ಲ, ನೀನು ಒಳ್ಳೇದು ಮಾಡಿದಿ. ಆ ಪ್ರಾರ್ಥನೆ ಹೇಳುವಾಗ ಜಾಸ್ತಿ ಆಗ್ತಾ ಉಂಟು ಗರ್ಜನೆ. ನಮ್ದು ಕೂಡ ಅಲ್ಲಿ ಪ್ರಾರ್ಥನೆ, ನಾವೆಂತ ಹೇಳುವಂಥದ್ದು, ಎಸ್ ನನ್ನ ಮಗ ಒಳ್ಳೆ ಮಾರ್ಕ್ಸ್ ತೆಗ್ದ, ಗರ್ಜನೆ ಜಾಸ್ತಿ ಆಗ್ತದೆ ನರಸಿಂಹಂದು. ಆ ರೀತಿ ಕೇಳಬಾರ್ದು, ನಾವು ಪ್ರಾರ್ಥನೆ ಮಾಡಬಾರ್ದು. ಹಾಗೆ ಆ ರೀತಿ ಹೇಳುವಾಗ ಗರ್ಜನೆ ಜಾಸ್ತಿ ಜಾಸ್ತಿ ಆಗ್ತಾ ಉಂಟು ನರಸಿಂಹಂದು. ಎಂತ ಮಾಡಿದ್ರು ಕೂಡ ಆ ಗರ್ಜನೆ ನಿಲ್ಲುವುದಿಲ್ಲ. ಕಡೆಗೆ ಎಂತ ಆಗ್ತದೆ ಅಂದ್ರೆ ಬ್ರಹ್ಮ ಪ್ರಹ್ಲಾದನ್ನು ಕಲಿಸುವಂಥದ್ದು. 5 ವರ್ಷದ ಬಾಲಕ, 5 ವರ್ಷದ ಬಾಲಕ ಅಭಯಂ ಸ್ಥಿತಿಯಲ್ಲಿದ್ದಾನೆ, ಅವನಿಗೆ ಭಯವಿಲ್ಲ. ಎಲ್ಲ ದೇವತೆಗಳು ಅಲ್ಲಿ ಭಯದಲ್ಲಿದ್ದಾರೆ ಹೋಗ್ಲಿಕ್ಕೆ, ಯಾಕೆಂದ್ರೆ ದೇವತೆಗಳ ಪ್ರಾರ್ಥನೆ ಕೂಡ ಪ್ಯೂರ್ ಅಲ್ಲ.
ಆದ್ರೆ ಈ 5 ವರ್ಷದ ಬಾಲಕನ ಪ್ರಾರ್ಥನೆ ತುಂಬಾ ಪ್ಯೂರಿಟಿ ಇಸ್ ದ ಫೋರ್ಸ್ ಪ್ರಭುಪಾದರು. ಆ ಕಡೆಗೆ ಅವ ಹೋಗ್ತಾನೆ, ಹೋಗಿ ಆ ರಕ್ತದ ಕೈಯಲ್ಲಿ ನರಸಿಂಹ ಅವನ ತಲೆ ಮೇಲೆ ಇರುವಂಥದ್ದು ಪ್ರಹ್ಲಾದ. ಪ್ರಭುಪಾದಲ್ಲಿ ಭಾವಾರ್ಥದಲ್ಲಿ ಹೇಳ್ತಾರೆ, ಸೇಮ್ ಬ್ಲೆಸ್ಸಿಂಗ್ ನಿಮ್ಗೆ ಕೂಡ ಸಿಗ್ತದೆ. ಭಗವಂತ ಪಾರ್ಶಾಲಿಟಿ ಮಾಡೋದಿಲ್ಲ. ಪ್ರಹ್ಲಾದನಿಗೆ ಹೇಗೆ ಆ ರಕ್ತದ ಕೈಯಿಂದ ಆಶೀರ್ವಾದ ಸಿಗ್ತದೆ, ಸೇಮ್ ನಿಮ್ಗೆ ಕೂಡ ಸಿಗ್ತದೆ. ಮತ್ತೆ ಇಮಿಡಿಯೇಟ್ ಅವ ಕೂಲ್ ಆಗ್ತಾನೆ, ನರಸಿಂಹ ಕೂಲ್ ಆಗ್ತಾನೆ. ಆಗ ನರಸಿಂಹ ಕೇಳುವಂತದ್ದು, ಪ್ರಹ್ಲಾದ, ನಿನ್ನ ಈ ಅನನ್ಯ ಭಕ್ತಿಯಿಂದ ನಾನು ತುಂಬಾ ಪ್ಲೀಸ್ ಆಗಿದ್ದೇನೆ. ಪ್ರಭುಪಾದಲ್ಲಿ ಹೇಳ್ತಾರೆ, ಇದನ್ನು ನಾವು ಮಾಡಬೇಕು. ಹೌ ಟು ಪ್ಲೀಸ್ ಕೃಷ್ಣ? ಬೈ ಅನನ್ಯ ಭಕ್ತಿ. ಅನನ್ಯ ಭಕ್ತಿಯಿಂದ ಪ್ಲೀಸ್ ಆಗಿದ್ದಾನೆ ಕೃಷ್ಣ. ನರಸಿಂಹ ಯಾರ? ಪ್ರಹ್ಲಾದ ಮಹಾರಾಜ. ಈಗ ನಿನ್ಗೆ ಎಂತ ಬೇಕು ಕೇಳು, ಇವತ್ತಿನಿಂದ ನಾನು ನಿನ್ನ ಆಸ್ತಿ, ನಿನ್ಗೆ ಯಾರಿಗೆ ಬೇಕು ನನ್ನನ್ನು ಸೇಲ್ ಮಾಡ್ಬೋದು ನರಸಿಂಹ ಹೇಳುವಂಥದ್ದು. ಹಾಗಾಗಿ ನಾವು ಅನನ್ಯ ಭಕ್ತಿ ಮಾಡಿದ್ರೆ ಕೃಷ್ಣ ನಮ್ಮ ಪಾಕೆಟ್ ಅಲ್ಲಿ ಇರ್ತಾನೆ. ಯಾರಿಗೆ ಬೇಕು ನಾವು ಕೃಷ್ಣನನ್ನು ಕೊಡಬಹುದು. ಹಾಗೆ ಆಗ ಪ್ರಹ್ಲಾದ ಹೇಳುವಂಥದ್ದು, ಎಂತ ನರಸಿಂಹ, ಫಸ್ಟಿಗೆ ನಾನು ಒಂದು ಅಸುರ ಫ್ಯಾಮಿಲಿ ಹುಟ್ಟಿದ್ದೇನೆ, ನಾನೇನೊಟ್ಟಿಗೆ ಬಿಸ್ನೆಸ್ ಮಾಡುವುದಲ್ಲ. ಜೀವೇರ ಸ್ವರೂಪ ನಿತ್ಯ ಕೃಷ್ಣ ದಾಸ್, ನಾನಿನ ಸೇವಕ. ಮಾಸ್ಟರ್ ಇನ್ನು ಸೇವೆ ಮಾಡುವುದು ಅದು ಅವನ ಕರ್ತವ್ಯ. ಹಾಗಾಗಿ ಎಂತ ನೀನು ಕೇಳ್ತಾ ಇದ್ದೀಯಾ? ಯಾಕೆ ನನ್ನನ್ನು ತಮೋಗುಣಕ್ಕೆ ತಳ್ತಾ ಇದ್ದೀಯಾ? ಈ ರೀತಿ ಕೇಳಿ ಆ ರೀತಿ ಹೇಳ್ತಾನೆ. ಆಗ ನರಸಿಂಹನ ಹೃದಯ ಮೆಲ್ಟ್ ಆಗ್ತದೆ. ನರಸಿಂಹ ಹೇಳ್ತಾರೆ, ಪ್ರಹ್ಲಾದ, ನಿನ್ನ ಈ ಭಕ್ತಿ, ಅನನ್ಯ ಭಕ್ತಿ, ನಿಷ್ಕಳಂಕವಾದ ಭಕ್ತಿ ನನ್ನ ಹೃದಯವನ್ನು ಟಚ್ ಮಾಡಿದೆ. ಹಾಗಾಗಿ ನಮ್ಮ ಭಕ್ತಿ ಭಗವಂತನ ಹೃದಯವನ್ನು ಟಚ್ ಮಾಡಬೇಕು. ನಿಷ್ಕಳಂಕ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ, ಅಯೇತುಕಿ, ಅಪ್ರತಿಯತ, ಟಚ್ ಮಾಡ್ತದೆ ಅದು. ಆಗ ನರಸಿಂಹ ಹೇಳುವಂಥದ್ದು, ಪ್ರಹ್ಲಾದ, ನೀನು ಎಂತಾದ್ರೂ ಕೇಳಲೇಬೇಕು ಪ್ರಹ್ಲಾದ, ಎಂತಾದ್ರೂ ಕೇಳಲೇಬೇಕು. ನಿನ್ನ ಭಕ್ತಿ ನನ್ನನ್ನು ಪ್ಲೀಸ್ ಮಾಡಿದೆ ಪ್ರಹ್ಲಾದ, ಕೇಳಬೇಕು. ಈ ರೀತಿ ರಿಕ್ವೆಸ್ಟ್ ಮಾಡುವಾಗ, ತುಂಬಾ ರಿಕ್ವೆಸ್ಟ್ ಮಾಡುವಾಗ ಪ್ರಹ್ಲಾದ ಮಹಾರಾಜ್ ಹೇಳುವಂಥದ್ದು, ಓಕೆ ನರಸಿಂಹ, ಎಸ್, ನೀವಿಷ್ಟು ಫೋರ್ಸ್ ಮಾಡ್ತಾ ಇದ್ದೀರಿ, ನಾನು ಕೇಳ್ತೇನೆ. ಆಗ ಕೇಳುವಂಥದ್ದು ಪ್ರಹ್ಲಾದ ಅಂತ, ನಾನು ಎಲ್ಲಿಯಾದ್ರೂ ಒಳ್ಳೇದು ಮಾಡಿದ್ರೆ ನನ್ನ ತಂದೆಯನ್ನು ಕ್ಷಮಿಸಿ. ವಾಪಸ್ ನರಸಿಂಹದೇವರಿಗೆ ತುಂಬಾ ಖುಷಿ ಆಗ್ತದೆ. ಪ್ರಹ್ಲಾದ, ನಿನ್ನಂತ ಭಕ್ತರನ್ನ ನಾನು ನೋಡ್ಲೇ ಇಲ್ಲ ಪ್ರಹ್ಲಾದ, ಯು ಆರ್ ವೆರಿ ಡಿಯರ್ ಮೋಸ್ಟ್ ಟು ಮೀ. ಈ ರೀತಿ ಹೇಳ್ತಾರೆ. ಹಾಗೆ ಹೇಳ್ತಾರೆ, ನಿನ್ನ ಒಂದು ತಂದೆ ಅಂತ, ನಿನ್ನ ಎಲ್ಲ ಜನರೇಷನ್, ಪ್ರಭುಪಾದಲ್ಲಿ ಹೇಳ್ತಾರೆ 14 ಜನರೇಷನ್, ಕೆಲವೊಂದ್ಸಲ 21 ಉಂಟು. ಹಾಗಾಗಿ ತಂದೆ 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 ಎಲ್ಲರನ್ನು ಕ್ಷಮಿಸಿದೆ. ಪ್ರಭುಪಾದಲ್ಲಿ ಭಾವಾರ್ಥದಲ್ಲಿ ಹೇಳ್ತಾರೆ, ಎಂತ ಹೇಳುವಂತ ಪ್ರಭುಪಾದ್, ಬೈ ಬಿಕಮಿಂಗ್ ಎ ಸಿನ್ಸಿಯರ್ ಡಿವೋಟಿ, ಬೈ ಬಿಕಮಿಂಗ್ ಎ ಸಿನ್ಸಿಯರ್ ಡಿವೋಟಿ, ದಟ್ ಈಸ್ ದ ಗ್ರೇಟೆಸ್ಟ್ ಗಿಫ್ಟ್ ಟು ದಿ ಪೇರೆಂಟ್ಸ್. ತಂದೆ ತಾಯಿಗೆ ಕೊಡುವಂತ ಗ್ರೇಟೆಸ್ಟ್ ಗಿಫ್ಟ್ ಅಂತ. ಈಗ ನಾವು ತಂದೆ ತಾಯಿಗೆ ಅದು ಮಾಡ್ಬೇಕು, ಇದು ಮಾಡ್ಬೇಕು, ಇದೆಲ್ಲ ನಮ್ಗೆ ಹೆಚ್ಚು. ಭಕ್ತರಾಗಿ ಸರ್, ಇದಕ್ಕಿಂತ ದೊಡ್ಡ ಗಿಫ್ಟ್ ಇಲ್ಲ ತಂದೆ ತಾಯಿಗೆ. ಹಾಗಾಗಿ ಇಲ್ಲಿ ಹೇಳುವಂತದ್ದು ಶ್ರಾದ್ದ. ಪ್ರಭುಪಾದಲ್ಲಿ ಲಾಸ್ಟ್ ಹೇಳ್ತಾರೆ, ಪ್ಯೂರ್ ಡ್ಯೂಟೀಸ್, ನೋ ನೀಡ್ ಆಫ್ ಡೂಯಿಂಗ್ ಶ್ರಾದ್ದ. ಆದ್ರೆ ವಿ ಹ್ಯಾವ್ ಟು ಡೂ ಶ್ರಾದ್ದ, ಬಟ್ ಅವರ್ ಕಾನ್ಶಿಯಸ್ನೆಸ್ ಈಸ್ ಟು ಪ್ಲೀಸ್ ಕೃಷ್ಣ. ಈ ರೀತಿ ನಾವು ಮಾಡಬೇಕು. ಅಂದ್ರೆ ನಮ್ಮ ಪಿತೃಗಳನ್ನು ಹೇಗೆ ನಾವು ಉದ್ಧಾರ ಮಾಡುವಂಥದ್ದು. ಕೃಷ್ಣ ನೀನು ಕೃಪೆ ಕೊಡು.
ಎಸ್ ಹರೇ ಕೃಷ್ಣ ಯಾವ್ದು ಪ್ರಶ್ನೆದಲ್ಲಿ ಕೇಳ್ಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ ಯಾವ್ದು ಪ್ರಶ್ನೆ ಉಂಟಾ? ಕೃಷ್ಣ ಪ್ರಭುಜಿ ಪ್ರಶ್ನೆ ಏನಿಲ್ಲ, ಪ್ರಹ್ಲಾದನ ಏಕಪಾತ್ರಾಭಿನಯ, ಭಕ್ತ ಪ್ರಹ್ಲಾದನ ಏಕಪಾತ್ರಾಭಿನಯ ಮಾಡ್ದಂಗ ಆಯ್ತು ಪ್ರಭುಜಿ ನಮ್ಗೆ. ಪ್ರಹ್ಲಾದನ ನಾಟಕ ನೋಡಿದಾಗ ಆಯ್ತು ನಮಗೆ ಪ್ರಭುಜಿ. ಏಕಪಾತ್ರಾಭಿನಯ, ಒಂದೇ ಒಂದು ಪಾತ್ರ ನಿಮ್ಮದು. ಹರೇ ಕೃಷ್ಣ. ಭಾವಪೂರ್ಣವಾಗಿತ್ತು. ನಮ್ದು ಜೀವನವೇ ನಾಟಕ. ಓಕೆ, ಹರೇ ಕೃಷ್ಣ. It was mono acting, Prabhu. ಎಸ್, ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ. ಏಕಪಾತ್ರಾಭಿನಯ, ಅದಕ್ಕೆ ಏಕಪಾತ್ರಾಭಿನಯ ಹೇಳಿ. ಓಕೆ, ಹರೇ ಕೃಷ್ಣ. ಬೇರೆ ಯಾವ್ದು ಪ್ರಶ್ನೆ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಪ್ರಶ್ನೆ ಉಂಟಾ? ಹಾ, ಹೇಳಿ. ಪ್ರಭುಜಿ, ನೀವು ಕೃಷ್ಣ ಭಕ್ತರು ಪಕ್ಷ ಮಾಡೋಂಗಿಲ್ಲ ಅಂತ ಹೇಳ್ತೀರಲ್ವಾ, ಹೇಗೆ ಅದು ಮಾಡ್ಬಾರ್ದಾ ಮಾಡ್ಬೋದಾ? ಈಗ ನಾನು ಎಂತ ಎಲ್ಲ ಕ್ಲಾಸ್ ಆದ ಮೇಲೆ ಈಗ ರಾಮ ಸೀತೆಗೆ ನಾನು ಇಷ್ಟೆಲ್ಲ ಹೇಳಿ ಆದ್ಮೇಲೆ ಎಸ್ ಯಾರು ಹೇಳ್ತೀರಿ? ಈಗ ನಾನು ಕ್ಲಾಸ್ ಹೇಳಿದನ್ನು ಎಸ್ ಯಾರಾದ್ರೂ ಉತ್ತರ ಕೊಡ್ತೀರಾ? ಮಾಡ್ಬೇಕು. ಶುದ್ಧ ಮಾಡ್ಬೇಕು. ಭಕ್ತರು ಮಾಡೋಂಗಿಲ್ಲ. ನಾವು ಪ್ರಹ್ಲಾದನ ಕೃಷ್ಣನಿಗೆ ಮಾಡಿದ್ರೆ ಎಲ್ಲ ಮಾಡ್ದಾಗೆ ಗುರುಜಿ. ಎಸ್ ಯಾರಾದ್ರೂ ಕರೆಕ್ಟ್ ಆಗಿ ಉತ್ತರ ಕೊಡಿ ಅವರಿಗೆ, ಪ್ರಶ್ನೆ ಕೇಳಿದವರಿಗೆ. ಪ್ರಹ್ಲಾದ ಮಹಾರಾಜರಂತ ಕಾನ್ಶಿಯಸ್ನೆಸ್ ಬಂದು ಶುದ್ಧ ಭಕ್ತರಾದ ಮೇಲೆ ಅದು ಮಾಡ್ಬೇಕಾಗಿಲ್ಲ. ಅಲ್ಲಿವರೆಗೆ ನಾವು ಮಾಡ್ಲೇಬೇಕು. ಮಾಡ್ಲೇಬೇಕಂದ್ರೆ ಯಾವ ರೀತಿಯಲ್ಲಿ ನಾವು ಮಾಡ್ಬೇಕು? ಎಸ್, ಕೃಷ್ಣ ಭಕ್ತಿಯನ್ನು ಕೃಷ್ಣ ಕಾನ್ಶಿಯಸ್ ಅದನ್ನ ಮಾಡ್ಬೇಕು. ಕೃಷ್ಣನ್ಗೆ ಅರ್ಪಿಸಿದ ಪ್ರಸಾದವನ್ನು ಅವ್ರಿಗೆ ನೈವೇದ್ಯ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೇಕು, ಮಾಡ್ಬೇಕು. ಬಟ್ ಕಾನ್ಶಿಯಸ್ ಕಂಪ್ಲೀಟ್ ಕೃಷ್ಣನಲ್ಲಿ ಇರ್ಬೇಕು. ಆ ರೀತಿಯಾಗಿ ಮಾಡಿದ್ರೆ ಓಕೆ. ಶುದ್ಧ ಭಕ್ತರು ಮಾಡುವ ಅಗತ್ಯ ಏನಿಲ್ಲ. ಬಟ್ ಇವಾಗ ನಾವು ಮಾಡ್ಬೇಕು, ನಮ್ಮ ಪ್ರಜ್ಞೆ ಕೃಷ್ಣ ಭಕ್ತಿಯಲ್ಲಿದ್ದು ಮಾಡ್ಬೇಕು. ರೈಟ್? ಓಕೆ, ಧನ್ಯವಾದಗಳು, ಧನ್ಯವಾದಗಳು. ವಂಶಕಲ್ಪತರು ವಿಶ್ವಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜಯ. ನಾಮಾಚಾರ್ಯ